ಮೊಬೈಲ್ ಖರೀದಿಸಲು ಬಂದು ಗ್ರಾಹಕರಂತೆ ನಟಿಸಿ ಬಂದ ಯುವತಿ ಅಂಗಡಿಯ ಸಿಬ್ಬಂದಿಯ ಗಮನವನ್ನ ಬೇರೆಡೆಗೆ ಸೆಳೆಯುವ ಮೂಲಕ ದುಬಾರಿ ಐಫೋನ್ ಅನ್ನ ತನ್ನ ಜೇಬ್ನಲ್ಲಿ ಹಾಕಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ. ಇದಾದ ಸ್ವಲ್ಪ ಸಮಯದ ನಂತರ ಫೋನ್ ಕಾಣೆಯಾಗಿರುವುದನ್ನು ನೋಡಿ ಮಾಲೀಕರು ಆಘಾತಕ್ಕೊಳಗಾಗಿದ್ದಾರೆ. ಅಂಗಡಿಯಲ್ಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡಿ ಅವರು ಗಾಬರಿಗೊಂಡಿದ್ದಾರೆ. ಯುವತಿಯೊಬ್ಬಳು ಅತ್ಯಂತ ಕುತಂತ್ರದಿಂದ ದುಬಾರಿ ಐಫೋನ್ ಅನ್ನ ಕದ್ದಿರುವುದು ಸಿಸಿಟಿವಿಯಲ್ಲಿ ಬಯಲಾಗಿದೆ. ಈ ಘಟನೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ನಡೆದಿದೆ. ಪ್ರಸಿದ್ಧ ಜವಳಿ ಅಂಗಡಿ ಬಳಿಯ ಖಾಸಗಿ ಮೊಬೈಲ್ ಫೋನ್ ಅಂಗಡಿಗೆ ಯುವತಿಯೊಬ್ಬಳು ಬಂದು ತಾನು ಮೊಬೈಲ್ ಫೋನ್ ಖರೀದಿಸಬೇಕು ಎಂದು ಹೇಳಿ ಅಂಗಡಿಯಲ್ಲಿ ಲಭ್ಯವಿರುವ ವಿವಿಧ ಮಾದರಿಯ ಮೊಬೈಲ್ ಫೋನ್ಗಳನ್ನು ತೋರಿಸಲು ಸಿಬ್ಬಂದಿಯನ್ನ ಕೇಳಿದ್ದಾಳೆ. ಸಿಬ್ಬಂದಿ ವಿವಿಧ ಕಂಪನಿಗಳ ಮೊಬೈಲ್ ಫೋನ್ಗಳನ್ನು ಒಂದೊಂದಾಗಿ ಶೋಕೇಸ್ನಿಂದ ಹೊರತೆಗೆದು ಮೇಜಿನ ಮೇಲೆ ಇಟ್ಟು ಅವಳಿಗೆ ತೋರಿಸಲು ಪ್ರಾರಂಭಿಸಿದ್ದಾರೆ. ಆಗ ಆ ಯುವತಿ ಫೋನ್ಗಳನ್ನು ಪರೀಕ್ಷಿಸ್ತಾ ಇರುವಂತೆ ನಟಿಸುತ್ತಾ ಸಿಬ್ಬಂದಿಗೆ ಇನ್ನೊಂದು ಮಾಡೆಲ್ ತೋರಿಸಲು ಕೇಳಿದ್ಲು. ಆಗ ಆತ ಮತ್ತೊಂದು ಫೋನ್ ಪಡೆಯಲು ಹಿಂತಿರುಗಿದಾಗ ಆಕೆ ಐಫೋನ್ 13 ಅನ್ನ ತನ್ನ ಜೇಬ್ನಲ್ಲಿ ಇಟ್ಕೊಂಡ್ಲು. ನಂತರ ಮತ್ತೆ ಬರುತ್ತೇನೆಂದು ಹೇಳಿ ಸಹಜವಾಗಿಯೇ ಅಂಗಡಿಯಿಂದ ಹೊರಗೆ ಹೋಗಿದ್ದಾಳೆ. ಇದೀಗ ಸಿಸಿಟಿವಿ ಆಧಾರದ ಮೇಲೆ ಆಕೆಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ.